ಬೆಂಗಳೂರು ಅಲಸೂರು ಕೆರೆ ಬಳಿಯ ಮನೆ ಎದುರು ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಎನ್ನುವವರನ್ನು ಕೊಲ್ಲಲಾಗಿತ್ತು. ಈ ಸಂಬಂಧ ಬಿಜೆಪಿ ಶಾಸಕರು ಸೇರಿ 5 ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಕ್ಲು ಶಿವು ರಿಯಲ್ ಎಸ್ಟೇಟ್ ಉದ್ಯಮಿ. ಅವರ ತಾಯಿ ವಿಜಯಲಕ್ಷ್ಮಿ ನೀಡಿರುವ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಶಾಸಕ ಬೈರತಿ ಬಸವರಾಜು ಕಡೆಯ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಕೊಂದಿದ್ದಾರೆ ಎಂದು ಆರೋಪಿಸಲಾಗಿದೆ. ನಿಮ್ಮ ಕೈಯ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ನಮಗೆ ಕೊಡದಿದ್ದರೆ ಕೊಲೆ ಮಾಡುವುದಾಗಿ ಮತ್ತೊಬ್ಬ ರಿಯಲ್ ಎಸ್ಟೇಟರ್ ಜಗದೀಶ್ ಬೆದರಿಕೆ ಹಾಕಿದ್ದಾಗಿ ಶಿವು ಆಯುಕ್ತರಿಗೆ ಕಾಗದ ಬರೆದಿದ್ರು. ಜಗದೀಶ್ ಮೇಲೆ 100ರಷ್ಟು ದೂರುಗಳಿದ್ದು, ಕೃಷ್ಣರಾಜಪುರಂ ಬಿಜೆಪಿ ಶಾಸಕ ಬೈರತಿ ಬಸವರಾಜು ಯಾವುದೇ ಎಫ್ಐಆರ್ನಲ್ಲಿ ಜಗದೀಶ್ ಹೆಸರು ಬಾರದಂತೆ ಪ್ರಭಾವ ಬೀರುತ್ತಿದ್ದಾರೆ. ನನ್ನ ಜೀವಕ್ಕೇನಾದರೂ ಆದರೆ ಜಗದೀಶ್ ಕಿರಣ್ ಬಳಗ ಕಾರಣ ಎಂದು ಶಿವು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿದ್ರು. ಆದರೆ ಶಿವು ಭಯಪಟ್ಟಂತೆ ಈಗ ಅವರ ಕೊಲೆಯಾಗಿದೆ. ಈಗ ಶಾಸಕ ಬೈರತಿ ಬಸವರಾಜ್, ಜಗ್ಗ ಅಲಿಯಾಸ್ ಜಗದೀಶ್, ಕಿರಣ್ ಹಾಗೂ ಪಕ್ಕಾ ರೌಡಿಗಳಿಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬೆಂಗಳೂರು. Pull up the hands and the feeling more beer. I digga don. I sicka don. Take it on the row and the show and the pull up the face and the Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.